ನಾವು ಬಸ್ಸಲ್ಲಿ ಹೋಗ್ತಿದ್ವಿ. ಆವಾಗ ನನಗೆ ಅವರ ಮುಖ ನೋಡಿ ಗೊತ್ತಾಯಿತು, ಅವರಿಗೆ ಚೂರು ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ನಾನು ಹಾರಿ ಅವರ ಸೀಟಲ್ಲಿ ಹೋಗಿ ಬ್ರೇಕನ್ನು ಒತ್ತಿದ್ದೆ. ಬ್ರೇಕನ್ನು ಒತ್ತಿ ಅದು ಬಸ್ನ ಹಿಂದೆ ಟಯರ್ ನನಗೆ ಗೊತ್ತಾಯಿತು, ಅದು ಡಿವೈಡರ್ ಮೇಲೆ ಹೋಗ್ತಿತ್ತು. ಅದಕ್ಕೆ ಅದನ್ನು ಫುಲ್ ಹೋಗಲಿಕ್ಕೆ ನಾನು ಟಯರಲ್ಲಿ ತಿರುಗಿಸಿ ಬಸ್ಸನ್ನು ಸ್ಟಾಪ್ ಮಾಡಿದೆ. ಚೂರು ಅಪ್ಪ ಹೇಳಿಕೊಟ್ರು, ಅದು ಬ್ರೇಕೆಲ್ಲ ಹೇಗೆ ಮಾಡಬೇಕು, ಸ್ಟೇರಿಂಗ್ ಎಲ್ಲ ಹೇಗೆ ಮಾಡಬೇಕು ಅವರು ಚೂರು ಹೇಳಿಕೊಟ್ರು. ನನ್ನ ಫಸ್ಟ್ ಥಾಟ್ ಬಂತು ಅಲ್ಲಿ ರೀಚ್ ಆಗಬೇಕು, ನನಗೆ ರೀಚ್ ಆಗಿ ಬ್ರೇಕ್ ಒತ್ತಬೇಕು, ಅದು ಥಾಟ್ ಬಂತು ನನಗೆ. ಮತ್ತೆ ನೋಡ್ತೇನೆ ಹಾಗೆ ಫಸ್ಟ್ ನನಗೆ ಅದು ಥಾಟ್ ಬಂತು ಅಲ್ಲಿ ರೀಚ್ ಆಗಬೇಕು, ಏನಾಗಿ ಮಾಡಿ ಬಸ್ಸನ್ನು ಸ್ಟಾಪ್ ಮಾಡಬೇಕು. ಕೆಲವರು ಚಿಕ್ಕ ಚಿಕ್ಕ ಮಕ್ಕಳಿದ್ದರು, ಅವರು ಚೂರು ಅಳ್ತಿದ್ರು, ಮತ್ತು ಚೂರು ಸೀನಿಯರ್ಸ್ ಅವರಿಗೆ ತುಂಬ ಪ್ಯಾನಿಕ್ ಆಗಿತ್ತು. ಬಸ್ ಕೆಳಗೆ ಬರ್ತಿತ್ತಲ್ಲ, ಅದಕ್ಕೆ ಚೂರು ಪ್ಯಾನಿಕ್ ಆಗಿ ನಾನು ಅವರ ಮುಖ ಮತ್ತೆ ನೋಡಿದೆ. ಫಸ್ಟ್ ನಾನು ಹೋಗಿ ನಿಲ್ಲಿಸಿದೆ ಬಸ್ಸನ್ನು, ಅವರ ಮುಖ ನೋಡಿ ಗೊತ್ತಾಯಿತು. ಫಸ್ಟ್ ಅವ್ರು ಚೂರು ಮುಂದೆ ಹೋಯ್ತು, ಅವರು ಚೂರಲ್ಲ ಜಾಸ್ತಿ ಮುಂದೆ ಹೋದರು. ಅದು ಸ್ಕೂಲನ್ನು ಮಿಸ್ ಆಗಿ ಜಾಸ್ತಿ ಹೋದರು. ಅದಕ್ಕೆ ನಾವು ಸಹ ನೋಡ್ತಿದ್ವಿ ಅವರು ಎಂತ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ. ಅದನ್ನು ನೋಡಿ ನಾವು ಅವರ ಮುಖ ನೋಡ್ತಿದ್ವಿ. ಆವಾಗ ಅವರು ಹೀಗೆ ಆದಿ ನನಗೆ ಅವರ ಮುಖ ನೋಡಿ ಗೊತ್ತಾಯಿತು ಅವರಿಗೆ ಎಂತ ಆಗ್ತಾ ಉಂಟು. ಅದಕ್ಕೆ ಅವರು ಬಿಟ್ಟ ಮೇಲೆ ನಂಗೆ ಗೊತ್ತಾಯಿತು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವು ಹೌದು, ನಮ್ಮ PT ಸರ್ಸ್ ಮತ್ತು ಸ್ಕೂಲ್ ಸ್ಟಾಫ್ ಎಲ್ಲ ಅವರು ಬಂದು ಹೆಲ್ಪ್ ಮಾಡಿ. ಚಾರ್ಕೋಲ್ ಬಿಲ್ಡಿಂಗ್ ಆಪೋಸಿಟ್ ಆಯಿತು, ಅಲ್ಲಿ ಹೀಗೆ ಹಿಂದೆ ರೋಡ್ ಇಲ್ಲ ಬೆಳಿಗ್ಗೆ ಸ್ಕೂಲಿಗೆ ಬರುವಾಗ.